ಆಯುರ್ವೇದ ವೈದ್ಯರು ಕೂಡ ಅಲೋಪತಿಯ ಕೆಲವು ಶಸ್ತ್ರಚಿಕಿತ್ಸೆಗಳನ್ನು ನಡೆಸಲು ಕೇಂದ್ರ ಸರ್ಕಾರವು ಅನುಮತಿ ನೀಡಿರುವುದನ್ನು ಖಂಡಿಸಿ ದೇಶದಾದ್ಯಂತ ಅಲೋಪತಿ ವೈದ್ಯರು ಪ್ರತಿಭಟಿಸುತ್ತಿದ್ದು, ಮಂಗಳೂರಿನಲ್ಲೂ ಭಾರತೀಯ ವೈದ್ಯಕೀಯ ಸಂಘ ಇದರ ವತಿಯಿಂದ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆದಿದೆ. ಕೇಂದ್ರದ ಆದೇಶವನ್ನು ಖಂಡಿಸಿ ಪಿಡಿಒ ಸೇವೆ ಸ್ಥಗಿತಗೊಳಿಸಿ ಕಪ್ಪು ಪಟ್ಟಿ ಧರಿಸಿ ವೈದ್ಯರ ತಂಡ ಪ್ರತಿಭಟನೆ ನಡೆಸಿದೆ. ಕೇಂದ್ರ ಸರ್ಕಾರವು ವೈದ್ಯಕೀಯ ಪದ್ಧತಿಯನ್ನು ಅವೈಜ್ಞಾನಿಕ ಕ್ರಮಗಳನ್ನು ಕೈಗೊಂಡರೆ ಗಂಭೀರ ಸ್ವರೂಪದ ಪ್ರತಿಭಟನೆ ನಡೆಸಲಾಗುವುದು ಎಂಬ ಸಂದೇಶವನ್ನು ಪ್ರತಿಭಟನೆಯ ಮೂಲಕ ವೈದ್ಯರು ನೀಡಿದ್ದಾರೆ. ನಾನು ಅಧ್ಯಕ್ಷನಾಗಿರುವಾಗ 2014-15ರಲ್ಲಿ ನಾನು ಇದನ್ನು ಒಮ್ಮೆ ಪೇಪರ್ನಲ್ಲಿ ಕೂಡ ಹಾಕ್ತಿದ್ದೆ. ಆಯ್ತು, ಅವರಿಗೆ ಯಾವ ಅಸೋಸಿಯೇಷನ್ ಅನ್ನೋದನ್ನು ಕೊಟ್ಟಿಲ್ಲ. ಈಗ ಸರ್ಕಾರ ಮಾಡ್ತಾ ಇಲ್ವಾ? ಸರ್ಕಾರ ಈಗ ನಮ್ಮ ಖಾಸಗೀಕರಣದಲ್ಲಿ ಇಂಟರ್ಫಿಯರ್ ಆಗುವುದಿಲ್ಲ. ಈಗ KPMನಲ್ಲಿ ನಾನು ಈಗ ಒಂದು ಹಾಸ್ಪಿಟಲ್ಗಳಲ್ಲಿ ಆಯುರ್ವೇದಿಕ್ ಡಾಕ್ಟರ್ಸ್ಗಳನ್ನು ನಮ್ಮ ಅಲೋಪತಿ ಡಾಕ್ಟರ್ಸ್ಗಳೇ ಡೈರೆಕ್ಟ್ ಈ ಪ್ರತಿಯೊಂದು ವಿಭಾಗದವರು ಕೂಡ ಒಟ್ಟು ಸೇರಿ ನಮ್ಮ ಚಾರ್ಜಸ್ ಎಷ್ಟು ಅಂತ ಹೇಳುವುದಂತದ್ದು ನಾವು ನಿಶ್ಚಯ ಮಾಡಿದ್ದೀವಿ. ಡಾಕ್ಟರ್ ಮುಕುಂದರಾವ್ ಸೀನಿಯರ್ ಮೋಸ್ಟ್ ಕಾರ್ಡಿಯಾಲಜಿಸ್ಟ್ ಇರುವಂತಹ ದೃಢ ನಿರ್ಧಾರವನ್ನು ನಾವು ತೆಗೆದುಕೊಂಡ್ರೆ ಮಾತ್ರ ಈ